ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಿ ದೇವಿ ಕರಗ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ. ಗೆಜ್ಜೆ ಸಪ್ಪಳ ಮತ್ತು ಡಮರುಗದ ನಾದದ ನಡುವೆ ದೇವಾಲಯದಿಂದ ಕರಗ ಹೊರಬರ್ತಿದ್ದಂತೆ ಭಕ್ತರ ಜಯಘೋಷ ಮುಗಿಲು ಮುಟ್ಟಿತು. ಕರಗ ಹೊತ್ತ ಪೂಜಾರಿ ರಮೇಶ್ ಅವರು ನಾದಸ್ವರದ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಸಾಗಿದ್ದು ವಿಶೇಷವಾಗಿತ್ತು. ಇದೇ ವೇಳೆ ವೀರಕುಮಾರರು ಡೀಕ್ ಡಿ ಗೋವಿಂದ ಎಂದು ಕೂಗುತ್ತಾ ಹಲಗು ಸೇವೆ ಸಲ್ಲಿಸಿದರು. ಕರಗದ ಜೊತೆಗೆ ಗ್ರಾಮ ದೇವತೆಗಳ 20ಕ್ಕೂ ಹೆಚ್ಚು ಪಲ್ಲಕ್ಕಿಗಳ ಉತ್ಸವ ಆನೇಕಲ್ನ ಬೀದಿಗಳಲ್ಲಿ ಅದ್ದೂರಿಯಾಗಿ ಸಾಗಿ ಬಂತು. ಸಂಪ್ರದಾಯದಂತೆ ವೀರ ವಸಂತರಾಯನ ಮೂರ್ತಿಗೆ ಶಿರಚ್ಛೇದನ ನೆರವೇರಿಸಲಾಯಿತು. ಭಕ್ತರು ಮಲ್ಲಿಗೆ ಹೂವಿನ ಸುರಿಮಳೆಗೈಯುವ ಮೂಲಕ ದ್ರೌಪದಿ ದೇವಿಗೆ ಭಕ್ತಿ ಸಮರ್ಪಿಸಿದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಈ ಭವ್ಯ ಕರಗ ಮಹೋತ್ಸವ ಸಂಪನ್ನಗೊಂಡಿದೆ.